ಮಂಗಳೂರು ನಗರದಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಾಣ ಮತ್ತು ನಿರ್ಮಾಣಕ್ಕೆ ಬೇಕಾಗಿರುವ ಅಗತ್ಯ ಜಮೀನಿನ ಕುರಿತು ಅಧಿಕಾರಿಗಳ ಸಭೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯಿತು. ಸಭೆಯಲ್ಲಿ ಡಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ನ ಅಧ್ಯಕ್ಷ ಡಿಎಸ್ ವೀರಯ್ಯ ಅವರು ಮಂಗಳೂರು ನಗರದಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಾಣ ಮತ್ತು ನಿರ್ಮಾಣಕ್ಕೆ ಬೇಕಾಗಿರುವ ಅಗತ್ಯ ಜಮೀನಿನ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಸ್ ವಸಕ್ಕೆ ತೊಗೊಂಡು ಮುಂದೆ ಅದು PPP ಮಾಡಲಾದ್ರೂ ಕೊಡ್ಬೋದು ಅಥವಾ ನಾವೇ ಕನ್ಸ್ಟ್ರಕ್ಟ್ ಮಾಡ್ಬೋದು, ಅದು ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಕೂಡ ಕನ್ಸ್ಟ್ರಕ್ಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ಬೋದು. ಮತ್ತು ಇದ್ರ ಬಗ್ಗೆ ಒಂದು ಆಕ್ಟ್ ಕೂಡ ತರಬೇಕು ನನ್ನ ಉದ್ದೇಶ ಇದೆ. ಮಿನಿಸ್ಟರ್ ಹತ್ರ ಮಾತಾಡಿದ್ದೆ. ಯಾರು ರಸ್ತೆ ಬದಿನಲ್ಲಿ ಲಾರಿಗಳನ್ನ ನಿಲ್ಲಿಸಬಾರ್ದು, ಎಲ್ಲರೂ ಕೂಡ ಟರ್ಮಿನಲ್ಲೇ ಉಪಯೋಗಿಸ್ಬೇಕು. ಅದರ್ವೈಸ್ ಇಟ್ ಇಸ್ ಪನಿಸಿಬಲ್. ಆ ಥರದ್ದೊಂದು ತಂದುಬಿಟ್ರೆ ಸ್ಟ್ರಿಕ್ಟಾಗಿ ಇದು ಫಾಲೋ ಮಾಡ್ತಾರೆ, ಜನರಿಗೂ ಅನುಕೂಲ ಆಗ್ತದೆ ಮತ್ತು ಸಾರಿಗೆ ವ್ಯವಸ್ಥೆ ಕೂಡ ಒಂದು ಶಿಸ್ತುಬದ್ಧವಾಗಿ ಆಗ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿದ್ದೇನೆ, ಎಲ್ಲ ಜಿಲ್ಲೆಗಳಲ್ಲಿ ಮಾಡುವ ಉದ್ದೇಶ ಇಟ್ಕೊಂಡಿದ್ದೇನೆ. ಬಹುಶಃ ಮಂಗಳೂರು ಅದಕ್ಕೆ ಮಾದರಿ ಆಗಬೇಕು ಅಂತ ಅವರಿಗೆ ನಾನು ಕೇಳ್ಕೊಂಡಿದ್ದೇನೆ. ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆಬಿ ಅವರು ಮಾತನಾಡಿ, ಈಗಾಗಲೇ ಕೆಲವು ಜಾಗವನ್ನು ನಿಗದಿ ಮಾಡಲಾಗಿದೆ. ಅಧ್ಯಕ್ಷರು ಅದರ ಪರಿಶೀಲನೆ ಮಾಡಿ ಯಾವುದು ಸೂಕ್ತ ಎಂದು ಅಂತಿಮವಾದ ಮೇಲೆ ಟ್ರಕ್ ಟರ್ಮಿನಲ್ ನಿರ್ಮಾಣದ ಕಾರ್ಯವನ್ನು ಕೈಗೆತ್ತಿಕೊಳ್ಳುತ್ತೇವೆ ಎಂದು ಹೇಳಿದರು. ಈಗ ಬಹಳ ದಿವಸಗಳಿಂದಲೂ ಕೂಡ ಪ್ರಯತ್ನದಲ್ಲಿ ನಡೀತಾ ಇತ್ತು ಟ್ರಕ್ ಟರ್ಮಿನಲ್ ಅನ್ನು ಮಾಡಬೇಕು ಅಂತ. ಮೊದಲನೇ ಜಾಗವನ್ನು ಪಾವಂಜೆ ಬ್ರಿಡ್ಜ್ಗಿಂತ ಮುಂಚಿತವಾಗಿ ಸೂರತ್ಕಲ್ ಇದರೊಳಗಡೆ ಒಂದು ಗ್ರಾಮದಲ್ಲಿ ಐಡೆಂಟಿಫೈ ಮಾಡಿದ್ವಿ. ಅದು ಪ್ರೈವೇಟ್ ಜಾಗ ಆಗಿತ್ತು. ಅಲ್ಲಿ ದರ ಸಂಧಾನ ಮಾಡುವಂಥ ವಿಚಾರದಲ್ಲಿ ಪ್ರೈಸ್, ಈಗ ನಾವು ದರ ನಿಗದಿ ಮಾಡಿರುವಂತಹ ಪ್ರೈಸು ಮತ್ತು ಅವ್ರು ಕೇಳ್ತಾ ಇದ್ದ ಪ್ರೈಸ್ಗೆ ಭಾಳಷ್ಟು ವ್ಯತ್ಯಾಸ ಇದ್ದಿದ್ದು. ಹಾಗಾಗಿ ಅದು ಮುನ್ನೆಲೆಗೆ ಬಂದಿರಲಿಲ್ಲ. ಈಗ ಎರಡನೇ ಪಾಯಿಂಟಲ್ಲಿ ಈಗ ಮೊನ್ನೆ ಅಧ್ಯಕ್ಷರು ಕೂಡ ಭಾಳ ಇಂಟ್ರೆಸ್ಟ್ ತೊಗೊಂಡು ಇದರೊಳಗಡೆ ಜಿಲ್ಲಾಡಳಿತಕ್ಕೆ ಕೆಲವೊಂದು ಇದನ್ನು ಕೇಳಿದಾಗ, ಅವರೇ ಮೀಟಿಂಗ್ ಮಾಡಿದಾಗ ಈ ಇಂಡಸ್ಟ್ರಿ ಅಸೋಸಿಯೇಷನ್ ಅವರು NMPT ಅವರು ಎಲ್ಲ ಹೇಳಿದ್ದು, ಆ ಪ್ರೈವೇಟ್ ಜಾಗವನ್ನು ಖರೀದಿ ಮಾಡ್ತಾ ಇರೋದು ಅಷ್ಟೊಂದು ಸೂಕ್ತವಾಗಿಲ್ಲ. NMPT ಅವರ ಜಾಗ ಈಗ ಆಲ್ರೆಡಿ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಸುತ್ತಮುತ್ತ SEZ ಆಗಿದೆ, MRPL ಇದೆ, NMPTಯ ಬೇರೆ ಬೇರೆ ಇದರೊಳಗಡೆ ಇದೆ. ಮತ್ತು ಸಿಟಿಯನ್ನು ಎಂಟ್ರಾಗೋಕ್ಕಿಂತ ಮುಂಚಿತವಾಗಿಯೇ ಒಂದು ವ್ಯವಸ್ಥಿತವಾದಂಥ ಒಂದು ಜಾಗನ ಮಾಡೋದಕ್ಕೂ ಕೂಡ ಇದರೊಳಗಡೆ ಇದೆ ಅನ್ನುವಂಥ ಸಜೆಸ್ಟ್ ಮಾಡಿದಾಗ NMPT ಅವರ ರೆಪ್ರೆಸೆಂಟೇಟಿವ್ ಕೂಡ ಅದನ್ನೊಂದು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿರೋದಕ್ಕೆ ಈಗ ಜಿಲ್ಲಾಡಳಿತಕ್ಕೆ ಮಾನ್ಯ ಅಧ್ಯಕ್ಷರ ಡೈರೆಕ್ಷನ್ ಪ್ರಕಾರ ಅವರು ಕೂಡ ಸ್ಥಳ ತನಿಖೆ ಮಾಡಿ ನೋಡ್ತಾರೆ. ನಾವು ನೆಕ್ಸ್ಟ್ ಒಂದು ತಿಂಗಳಲ್ಲಿ ಆ ಒಂದು ಜಾಗಕ್ಕೆ ಒಂದು ವ್ಯವಸ್ಥಿತವಾದಂಥ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ನಾವು ಮಾಡಿ ಕಳಿಸಿ ಕಾಸ್ಟನ್ನು ಎಸ್ಟಿಮೇಟ್ ಮಾಡಿ ಕಳಿಸ್ಬೇಕು ಅಂತೇಳಿ ಅವರು ಹೇಳಿದ್ದಾರೆ. ಅದನ್ನು ನಾವು ಒಂದು ತಿಂಗಳಲ್ಲಿ ಒಂದು ಟರ್ಮಿನಲ್ನ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿ ನಾವು ಅದನ್ನು ಕಳಿಸ್ಕೊಡ್ತೀವಿ. ಈ ಸಂದರ್ಭದಲ್ಲಿ ಪಾಲಿಕೆಯ ಆಯುಕ್ತ ಅಕ್ಷಯ್ ಶ್ರೀಧರ್, ಮೋಡಾ ಅಧ್ಯಕ್ಷರಾದ ರವಿಶಂಕರ್ ಮೇಜರ್, ಅಪರ ಜಿಲ್ಲಾಧಿಕಾರಿ ಪ್ರಜ್ಞಾ ಅಮಂಬಳ, ತಹಶೀಲ್ದಾರ್ ಗುರುಪ್ರಸಾದ್, ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿ ಆನಂದ್ ಕುಮಾರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಐಸಕ್ ವಾಸ್, ಸಿಐಐನ ಉಪಾಧ್ಯಕ್ಷ ಗೌರವ್ ಹೆಗಡೆ, ಮಂಗಳೂರು ನವಬಂದರ್ ಟ್ರಸ್ಟ್ನ ಮುಖ್ಯ ಇಂಜಿನಿಯರ್ ಹರಿನಾಥ್ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.